ಹುಬ್ಬಳ್ಳಿ ಗಲಭೆ ಪ್ರಕರಣ ವಾಪಸಿಗೆ ಡಿಕೆಶಿ ಪತ್ರ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದರು. ಈಗಾಗಲೇ ಸಾಕಷ್ಟು ಶಾಸಕರು ಪತ್ರ ಬರೀತಾರೆ, ನಾವು ಅಮಾಯಕರಿದ್ದೀವಿ ಅಂತ ಅವರಿಗೆ ಅರ್ಜಿ ಕೊಟ್ಟಿರುತ್ತಾರೆ, ಆ ಕೇಸಿನಲ್ಲಿ ಸೇರಿಸಿದ್ದಾರೆ, ವಾಪಸ್ ತೆಗೆದುಕೊಳ್ಳಿ ಅಂತ ಮನವಿ ಮಾಡಿರುತ್ತಾರೆ. ಯಾರಾದರೂ ಪತ್ರ ಬರೆದ ತಕ್ಷಣ ಕೇಸ್ ವಾಪಸ್ ತೆಗೆದುಕೊಳ್ಳಲ್ಲ ಎಂದು ತಿಳಿಸಿದರು. ತುಮಕೂರಿನಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಶಿವಕುಮಾರ್ ಅವರು ಪತ್ರ ಬರೆದ ತಕ್ಷಣವೇ ಸರ್ಕಾರ ಕೇಸ್ ವಾಪಸ್ ತೆಗೆದುಕೊಳ್ಳಲ್ಲ, ಅದಕ್ಕೊಂದು ಪದ್ಧತಿ ಇದೆ ಅಂತ ಹೇಳಿದರು. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ, ಸಬ್ ಕಮಿಟಿ ಮುಂದೆ ಅದನ್ನ ಇಡ್ತೀವಿ, ಕಮಿಟಿ ಮುಂದೆ ಇಡುವ ಮೊದಲೇ ಗೃಹ ಇಲಾಖೆಯಲ್ಲಿ ಚೆಕ್ ಮಾಡಿಕೊಳ್ತೇವೆ ಎಂದರು. ಅದನ್ನ ಇಡಬಹುದೋ ಇಡಬಾರದ ಅಂತ ಪರಿಶೀಲನೆ ಮಾಡಿ ಆನಂತರ ಕಮಿಟಿ ಮುಂದೆ ತರಲಾಗುತ್ತೆ. ಕಾನೂನು ಹಾಗೂ ಇಲಾಖೆಯ ತಜ್ಞರು ಇರ್ತಾರೆ, ಅಲ್ಲಿ ಚರ್ಚೆ ಮಾಡಲಾಗುತ್ತೆ. ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಇದನ್ನ ತೆಗೆಯಬಹುದು ಅನ್ನೋದನ್ನ ನಮಗೆ ತಿಳಿಸ್ತಾರೆ. ಗೃಹ ಸಚಿವರೇ ಅಧ್ಯಕ್ಷರು ಆಗಿರುತ್ತಾರೆ, ಅಲ್ಲಿಯೂ ತೆಗೆಯಬಹುದು ಅಂತಾದರೆ ಮತ್ತೆ ಕ್ಯಾಬಿನೆಟ್ನಲ್ಲಿ ಇಡಲಾಗುತ್ತದೆ ಎಂದರು. ಅಲ್ಲಿ ಇರಿ ಇದ್ದರೆ ಕೇಸ್ ತೆಗಿತಾರೆ, ಇಲ್ಲದಿದ್ದರೆ ವಾಪಸ್ ಕಳುಹಿಸಲಾಗುತ್ತದೆ. ಇಷ್ಟು ಪದ್ಧತಿ ಆದ್ಮೇಲೆ ಕೇಸ್ ವಾಪಸ್ ತೆಗೆದುಕೊಳ್ಳುವುದು ಈ ಯಾವುದೇ ಸಮುದಾಯದ ಓಲೈಕೆ ಅಲ್ಲ, ಎಲ್ಲ ಸರ್ಕಾರದಲ್ಲೂ ಇದು ನಡೆಯುತ್ತೆ ಅಂತ ಅವರು ಸ್ಪಷ್ಟನೆ ನೀಡಿದರು. ಬರೀತಾರೆ ಭಾಳಷ್ಟು ಜನ ಶಾಸಕರು ಅವರನ್ನು ಆ ಊರಿಗೆ ಹೋದಂಥ ಸಂದರ್ಭದಲ್ಲಿ ಕೆಲವರು ಅರ್ಜಿ ಕೊಡ್ತಾರೆ. ನೋಡಿ, ನಾವೆಲ್ಲ ಇನ್ನೋಸೆಂಟ್ಸ್ ಇದ್ದೀವಿ, ನಮ್ಮನ್ನು ಆ ಕೇಸ್ನಲ್ಲಿ ಸೇರಿಸ್ಬಿಟ್ಟಿದ್ದಾರೆ, ಅದಕ್ಕಾಗಿ ದಯಮಾಡಿ ವಾಪಸ್ ತೊಗೊಳ್ಳಿ ಅಂತೇಳಿ ಬರೀತಾರೆ. ಅದನ್ನು ಅವ್ರು ಬರೆದ ತಕ್ಷಣ ನಾವು ವಾಪಸ್ ತೊಗೊಬಿಡೋದಿಲ್ಲ. ಯಾರಾದರೂ ಪತ್ರ ಬರೆದ್ರೆ, ಈಗ ಶಿವಕುಮಾರ್ ಅವರು ಪತ್ರ ಬರೆದ ತಕ್ಷಣವೇ ಸರ್ಕಾರ ಅದನ್ನು ವಾಪಸ್ ತೊಗೊಳ್ಳೋದಿಲ್ಲ. ಅದಕ್ಕೊಂದು ಪದ್ಧತಿ ಇದೆ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ, ಆ ಸಬ್ ಕಮಿಟಿ ಮುಂದೆ ಅದನ್ನು ಇಡ್ತೇವೆ. ನಾವು ಆ ಇಡೋಕ್ಕೆ ಮುಂಚೆನೇ ನಾವು ಇಲಾಖೆಯಲ್ಲಿ, ಗೃಹ ಇಲಾಖೆಯಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ತಾರೆ. ಅದನ್ನು ಇಡ್ಬೋದಾ ಇಡಬಾರ್ದಾ ಅನ್ನೋದನ್ನು ಅವರು ಪರಿಶೀಲನೆ ಮಾಡಿ ಆನಂತರ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ತರ್ತಾರೆ. ಅಲ್ಲಿ ಚರ್ಚೆ ಮಾಡಿ ಕಾನೂನಿನ ತಜ್ಞರು ಇರ್ತಾರೆ, ಇಲಾಖೆಯ ತಜ್ಞರು ಇರ್ತಾರೆ, ಮತ್ತು ನಮ್ಮ ಪೊಲೀಸ್ ಇಲಾಖೆಯವರ ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇರ್ತಾರೆ. ಅದನ್ನು ನಮಗೆಲ್ಲ ಅವರು ಕಾನೂನಿನ ಚೌಕಟ್ಟಿನಲ್ಲಿ ಇದನ್ನು ತೆಗಿಬಾರ್ದು ಅದನ್ನು ನಮಗೆ ತಿಳಿಸ್ತಾರೆ. ಆಗ ಗೃಹ ಸಚಿವರೇ ಅದಕ್ಕೆ ಅಧ್ಯಕ್ಷರಿರ್ತಾರೆ. ಅದಾದಮೇಲೆ ಒಂದು ವೇಳೆ ನಾವು ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದನ್ನು ಮತ್ತು ಕ್ಯಾಬಿನೆಟ್ಟಿಗೆ ತೊಗೊಂಡೋಗ್ತೀವಿ. ಕ್ಯಾಬಿನೆಟ್ನಲ್ಲಿ ನಮ್ಮ ತೀರ್ಮಾನ ಸರಿ ಇದೆ ಅಂದರೆ ಮಾಡ್ತಾರೆ, ಇಲ್ಲ ಸರಿ ಇಲ್ಲ ರೀ, ಇದನ್ನು ನೀವು ಸರಿಯಾಗಿ ನೋಡಿಲ್ಲ ಅಂತೇಳಿ ವಾಪಸ್ ಆಗ್ತಾರೆ. ಇಷ್ಟು ಪದ್ಧತಿ ಆದಮೇಲೆ ಕೇಸು ವಾಪಸ್ ಆಗೋದು. ಎಲ್ಲ ಅದನ್ನೇ ನಾನು ಹೇಳಿದ್ದೆ, ಇಷ್ಟೋ ತನಕ ನಾನು ಹೇಳಿದ್ದು ಅದನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಅಂತಿಮವಾಗಿ ತಗೋಬಾರ್ದು ಅಂತೇಳಿ ತೀರ್ಮಾನ ಮಾಡ್ತಾರೆ. ಏನು ಆರೈತಾರೆ, ಯಾರೇ ಹೇಳಿದ್ದು, ಯಾರಂಥವೆಲ್ಲ ಹೇಳೋದು? ಹಿಂದೇನು ಸರ್ಕಾರ, ಪ್ರತಿ ಸರ್ಕಾರದಲ್ಲೂ ಇದು ನಡೆಯುತ್ತೆ, ಓಲೈಕೆ ಪ್ರಶ್ನೆ ಬರೋದಿಲ್ಲ. ಎಲ್ಲ ಸರ್ಕಾರದಲ್ಲೂ ಇದು ನಡೆಯುತ್ತೆ. ಹಿಂದೆ 4 ವರ್ಷದಲ್ಲಿ ತೆಗ್ದಿಲ್ವಾ? ಬೇಕಾದಷ್ಟು ಜನ ತೆಗ್ದಿದ್ದಾರೆ. ಯಾವ ಸರ್ಕಾರದಲ್ಲೂ ಕೂಡ ಇನ್ನೋಸೆಂಟ್ಸನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ತೀರ್ಮಾನಗಳು ಎಲ್ಲ ಸರ್ಕಾರದಲ್ಲೂ ಆಗ್ತವೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ಭಾಳ ಮುಖ್ಯ ಅದು. ಒಂದೊಂದು ಸಾರಿ ಇಲ್ಲಿ ಮಲ್ಸಂದ್ರದ ಕೆರೆಯಲ್ಲಿ ತಿಂಗಳಾನುಗಟ್ಟಲೆ ಅಲ್ಲಿ ಇದ್ಬಿಡ್ತಾವೆ ಅವು. ಏನು ಕನಕಪುರ, ಸಾತ್ನೂರು ಆ ಭಾಗಕ್ಕೆ MMILSಗೆಲ್ಲ ಹೋಗಬೇಕು. ಅದು ಈ ಭಾಗದಲ್ಲಿ ಒಂದು ಹೊಸದುರ್ಗದಿಂದ ಬರ್ತಾವೆ, ಒಂದು ದಾರಿ ಮಾಡ್ಕೊಂಡಿದ್ದಾವೆ, ಕಾರಿಡಾರ್ ಅಂತ ನೀವು ಕರೀತಿರಲ್ಲ, ಅದನ್ನು ನೋಡಿ ರಕ್ಷಣೆ ಮಾಡೋದಕ್ಕೆ ಇಲಾಖೆಯವರಿಗೆ ತಿಳಿಸ್ತೇನೆ. ಸರ್, ಶೋಭಾ ಕರಂದ್ಲಾಜೆ ಅವರು ಶಿವಮೊಗ್ಗ ಗಲಭೆ ಪ್ರಕರಣ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಕುಮ್ಮಕ್ಕಿಂದಲೇ ಆಗಿದೆ. 5 ಮೇಲೆ ಅದು 1 ದಿನ ಮಾತ್ರ ಮಾಡಬೇಕು, ಮತ್ತೊಂದು ದಿನ ಯಾಕೆ ಈ ಥರ ಮಾಡೋದು? 2 ದಿನ ಯಾಕೆ ಮಾಡಬೇಕಿತ್ತು ಅಂತ ನೋಡಿ. ಸುಲಭನಾಗಿ ಮಾತನಾಡೋದನ್ನು ನಿಲ್ಲಿಸ್ಬೇಕು ಅವರು, ಯಾರೇ ಆಗಲಿ. ಈಗ ನಾನಾಗಾದರೆ ಅವರು ಇಲ್ಲ ಶೋಭಾ ಕರಂದ್ಲಾಜೆ ಅವರು ಕುಮ್ಮಕ್ಕಿಂದ ಆಗಿದೆ ಅಂತ ಹೇಳ್ಬಿಡ್ಲಾ? ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದನು, ನಾನು ಹಾಗೆ ಹೇಳೋದಿಲ್ಲ. ಆದ್ದರಿಂದ ಅವರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಒಬ್ಬ ಸಚಿವರಿದ್ದಾರೆ. ತಿಳಿದು ಮಾತನಾಡೋದನ್ನು ಕಲ್ತ್ಕೊಂಡ್ರೆ ಭಾಳ ಒಳ್ಳೆಯದು. ರಾಜಕೀಯವಾಗಿ ಬಳಸ್ಕೊಂತವ್ರು ಅದನ್ನೇ ರಾಜಕೀಯವಾಗಿ ಬಳಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾಲಾಯಕ ಅನ್ನೋದು, ಗೃಹ ಸಚಿವರು ನಾಲಾಯಕರು ಏನು ಮಾತಾಡ್ತಾರೆ ರೀ? ಅದನ್ನು ಅರ್ಥ ಮಾಡ್ಕೋಬೇಕು. ಅವರು ಸಚಿವರಾಗಿದ್ದಂಥವ್ರು, ಆ ಮಾತುಗಳ ಪದ ಬಳಕೆಯನ್ನು ಕೂಡ ಸರಿಯಾಗಿ ಇರಬೇಕಲ್ವಾ? ಒಂದು ಇನ್ಸಿಡೆಂಟ್ ಆಗ್ತದೆ, ಹೌದು ಆಗಿದೆ, ಅದನ್ನು ನಿಯಂತ್ರಣ ಮಾಡಿದ್ದೇವೆ. ಇನ್ನೂ ಜಾಸ್ತಿ ಆಗ್ಬೋದಿತ್ತು ನಾವು ಒಂದು ವೇಳೆ ನಿಯಂತ್ರಣ ಮಾಡದೇ ಇದ್ದರೆ.
ಅದನ್ನು ನಾವು ಮೊದಲೇ ತಿಳಿದು ಇವರೆಲ್ಲ ಮಾಡ್ತಾರೆ ಹೀಗೆ ಅನ್ನೋದನ್ನು ತಿಳಿದು ನಿಯಂತ್ರಣ ಮಾಡಿದ್ದಾರೆ ಪೊಲೀಸ್ ಇಲ್ಲ. ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕಲ್ವ. ಅದನ್ನು ಹೇಗೆ ಬೇಕೋ ಹಾಗೆ ರಾಜಕೀಯವಾಗಿ ಉಪಯೋಗಕ್ಕೆ ಹೋದರೆ ಅದು ಸರಿ ಕಾಣಿಸಲ್ಲ. ಮಾಡ್ತೀವಿ, ಆದಷ್ಟು ಶೀಘ್ರವಾಗಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ಗಮನ ಹರಿಸಿದ್ದಾರೆ, ಆದಷ್ಟು ಶೀಘ್ರವಾಗಿ ಮಾಡ್ತಾರೆ. ಓಕೆ ಸರ್.